ಉಡುಪಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 66ರ ಕೂಳೂರು ಸೇತುವೆಯ ಮೇಲೆ ದೊಡ್ಡ ಗಾತ್ರದ ಹೊಂಡ ಗುಂಡಿಗಳು ನಿರ್ಮಾಣವಾಗಿದ್ದು ವಾಹನ ಸಂಚಾರ ದುಸ್ತರವಾಗಿದೆ. ಉಡುಪಿ ಭಾಗದಿಂದ ಮಂಗಳೂರು ಕಡೆಗೆ ಬರುವ ಸೇತುವೆಯು ತೀರಾ ಹದಗೆಟ್ಟಿದೆ. ಸೇತುವೆಯುದ್ದಕ್ಕೂ ಅಲ್ಲಲ್ಲಿ ಡಾಂಬರು ಪೂರ್ತಿ ಕಳಚಿ ಹೋಗಿದ್ದು ಜಲ್ಲಿ ಕಲ್ಲುಗಳು ರಸ್ತೆ ಬದಿಗೆ ಸರಿದಿವೆ. ಈ ಸೇತುವೆಯಲ್ಲಿ ಚಾಲಕರಿಗೆ ವಾಹನ ಚಲಾಯಿಸುವುದೇ ಒಂದು ಸವಾಲಾಗಿ ಪರಿಣಮಿಸಿದೆ. ಬೆಳಗ್ಗೆ ಮತ್ತು ಸಂಜೆ ವೇಳೆ ಪೀಕ್ ಅವರ್ಗಳಲ್ಲಿ 150 ಮೀಟರ್ ಉದ್ದದ ಈ ಸೇತುವೆಯನ್ನ ದಾಟಲು ವಾಹನ ಸವಾರರಿಗೆ ಕನಿಷ್ಠ 10 ನಿಮಿಷ ತಗಲುತ್ತೆ. ಒಂದೊಂದೇ ಹೊಂಡಗಳಿಗೆ ಬಿದ್ದು ಎದ್ದು ಸರ್ಕಸ್ ಮಾಡಿಕೊಂಡು ವಾಹನ ಚಲಾಯಿಸುವಷ್ಟರಲ್ಲಿ ಚಾಲಕರ ಜೀವ ಹೈರಾಣಾಗಿ ಹೋಗುತ್ತೆ. ದ್ವಿಚಕ್ರ ವಾಹನ ಸವಾರರ ಪಾಡಂತೂ ಹೇಳತೀರದಾಗಿದೆ. ಆಂಬ್ಯುಲೆನ್ಸ್, ಅಗ್ನಿಶಾಮಕ ದಳ ಮತ್ತಿತರ ತುರ್ತು ಸೇವೆಯ ವಾಹನಗಳಿಗೆ ತುರ್ತಾಗಿ ಸೇವೆಯನ್ನು ಒದಗಿಸಲು ಸಾಧ್ಯವಾಗದ ಪರಿಸ್ಥಿತಿ ಎದುರಾಗಿದೆ. 1952ರಲ್ಲಿ ನಿರ್ಮಾಣವಾದ ಈ ಸೇತುವೆ ಶಿಥಿಲವಾಗಿದ್ದು 2020ರಲ್ಲಿ 2 ತಿಂಗಳ ಕಾಲ ಈ ಸೇತುವೆಯಲ್ಲಿ ಸಂಚಾರ ಸ್ಥಗಿತಗೊಳಿಸಿ ದುರಸ್ತಿ ಮಾಡಿ ಪುನಶ್ಚೇತನಗೊಳಿಸಲಾಗಿತ್ತು. ಈಗ ಈ ಸೇತುವೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಈ ಸೇತುವೆ ಮಾತ್ರವಲ್ಲದೆ ಇದೀಗ ಮಂಗಳೂರು ಭಾಗದಿಂದ ಉಡುಪಿ ಕಡೆಗೆ ಹೋಗುವ ರಸ್ತೆ ಕೂಡ ಹದಗೆಟ್ಟಿದೆ. ರಸ್ತೆಯ ಕಾಂಕ್ರೀಟ್ಗೆ ಹಾಕಿದಂತಹ ಕಬ್ಬಿಣದ ಸರಳುಗಳು ಕಳಚಲ್ಪಟ್ಟು ಮೇಲಕ್ಕೆ ಕಾಣ್ತಾ ಇವೆ. ಸೇತುವೆಯನ್ನ ಕೂಡಲೇ ದುರಸ್ತಿಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕಳೆದ ಸುಮಾರು 15 ದಿನಗಳಿಂದ ಈ ಸೇತುವೆಯಲ್ಲಿ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಹೊತ್ತಿನಲ್ಲಿ ವಾಹನಗಳು ಬೀಚ್ ರಸ್ತೆ ತನಕವೂ ಮೈಲುತ್ತ ಸಾಲುಗಟ್ಟಿ ನಿಂತಿರುತ್ತೆ. ಪಣಂಬೂರಿನಿಂದ ಕೂಳೂರಿಗೆ ಪ್ರಯಾಣಿಸಲು 45 ನಿಮಿಷ ಬೇಕಾಗುತ್ತೆ. ರಸ್ತೆ ದುರಸ್ತಿಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಸಾಮಾಜಿಕ ಹೋರಾಟಗಾರ ಶ್ರೀಧರ್ ಹೊಳ್ಳ ಅವರು ಒತ್ತಾಯಿಸಿದ್ದಾರೆ. ಇದು ನಮ್ಮ ಅವ್ಯವಸ್ಥೆಯ ಒಂದು ಕೈಗನ್ನಡಿನ ತಪ್ಪಲ್ಲ. ಇದೇ ಈ ಥರ ಇದ್ದರೆ ನಮ್ಮ ಮಂಗಳೂರು ಯಾವ ಥರ ಇರಬಹುದು ಅಂತ ಹೇಳುವಂಥದ್ದು ಎಲ್ಲರೂ ಮಾತಾಡ್ತಾ ಇದ್ದಾರೆ ಈಗ. ಯಾಕೆಂತೇಳಿದರೆ ನಮ್ಮ ಪ್ರಧಾನಮಂತ್ರಿಯವರು ಅಷ್ಟೊಂದು ಒಳ್ಳೆ ವ್ಯವಸ್ಥೆ ಮಾಡುವಾಗ, ನಮ್ಮದೇ ಇಲ್ಲಿ ವ್ಯವಸ್ಥೆ ಇರುವಾಗ ಇದು ಯಾಕೆ ಹೀಗಾಯಿತು, ಯಾವ ಥರ ಇದನ್ನು ಯಾರನ್ನು ದೂಷಿಸುವುದು ಅಂತ ಹೇಳುವಂಥದ್ದು ತುಂಬ ನಮಗೆ ಬೇಸರ ಆಗ್ತದೆ. ಯಾಕೆ ಈ ಒಂದು ಕೂಳೂರಿನ ಆ ಹೊಸ ಸೇತುವೆ ಅದರಲ್ಲಿ ಎಲ್ಲ ರಾಡುಗಳ ಮೇಲೆ ಬಂದಿವೆ. ವಾಹನದವರು ಹೋಗೋದೇ ಅದರಲ್ಲಿ ತುಂಬ ಕಷ್ಟ ಆಗಿದೆ. ಯಾಕೆಂದರೆ ಮೊನ್ನೆ ಒಬ್ಬರದ್ದು ನನ್ನ ಎದುರಲ್ಲೇ ಒಂದು ಕಾರಿನ ಟೈರ್ ಪಂಚರ್ ಆಗಿ ಅವರು ಅದು ಗ್ರಿಪ್ ಇದಾಗಿ ಸೈಡಿಗೆ ಹೋಗಿ ನಿಂತಿತ್ತು. ಒಂದಷ್ಟು ಅಲ್ಲಿ ಪ್ರಾಬ್ಲಮ್ ಆಯಿತು. ಈ ಹಳೆ ಬ್ರಿಡ್ಜ್ ಈ ಥರ ಪ್ರಾಬ್ಲಮ್ಮು. ಇವರು ಕೇಳಿದರೆ ಇದಕ್ಕೆ ಯಾವುದೇ ಒಂದು ಸರಿಯಾದಂಥ ಉತ್ತರ ಇಲ್ಲ. ಯಾರ ಕಡೆಯಿಂದಲೂ ಇದಕ್ಕೆ ಸರಿಯಾದಂಥ ಒಂದು ನಮಗೆ ಈ ತನಕ ಅದಕ್ಕೆ ವ್ಯವಸ್ಥೆ ಸಿಗಲಿಲ್ಲ. ಜಿಲ್ಲಾಧಿಕಾರಿಯವರಿಗೆ ನಾನು ಮೊನ್ನೆ ಶನಿವಾರ ಇದು ಮಾಡಿ ಲೆಟ್ರ್ ಬರೆದು ಅವರನ್ನು ವಿನಂತಿಸಿಕೊಂಡೆ. ಅವರು ನನಗೆ ಮೆಸೇಜ್ ಹಾಕಿದರು, ನಾನು ಪ್ರಾಜೆಕ್ಟ್ ಡೈರೆಕ್ಟರ್ ನ್ಯಾಷನಲ್ ಹೈವೇ ಅವರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ದೇನೆ ಅಂತೇಳಿ. ಎಂಥ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಈ ತನಕ ಇಲ್ಲಿ ಯಾವ ವ್ಯವಸ್ಥೆಯೂ ಆಗಲಿಲ್ಲ. ಎಲ್ಲ ಬಿಡಿ, ಈ ಬ್ರಿಡ್ಜಲ್ಲಿ ಇರುವಂಥ ನೀರು ಸರಾಗವಾಗಿ ಹರಿದು ಹೋಗಲಿಕ್ಕೆ ಸಹ ವ್ಯವಸ್ಥೆ ಇಲ್ಲ. ಕೂಳೂರು ಸೇತುವೆ ಹತ್ತಿರ ಇದ್ದರೆ ಸಮೇತ ಈ ಕೂಳೂರಿನ ಈ ರಸ್ತೆ ನೀರು ಹೋಗಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ ಅಂತ ಹೇಳಿದರೆ, ನಮ್ಮದು ಒಂದು ತೋಡು ಮಾಡಲಿಕ್ಕೆ, ನೀರು ಹೋಗಲಿಕ್ಕೆ ತೋಡು ಮಾಡಲಿಕ್ಕೆ ಆಗದೇ ಇರುವವರು ಇನ್ನು ಇದೆಲ್ಲ ಮಾಡೋದು ಹೌದಾ ಅಂತ ಹೇಳುವಂಥದ್ದು ಕ್ವಶನ್ ಮಾರ್ಕ್.